ಅಂತೂ ಇಂತೂ ಶಿರೂರು ಶ್ರೀಗಳ ಸಾವಿನ ತನಿಖೆ ದಡ ಸೇರಿದೆ. ಗೊಂದಲದ ಗೂಡಾಗಿದ್ದ ಸ್ವಾಮೀಜಿಗಳ ಅನುಮಾನಾಸ್ಪದ ಸಾವು ಕೊನೆಗೂ ತಾರ್ಕಿಕ ಅಂತ್ಯವನ್ನ ಕಂಡಿದೆ. ಪೊಲೀಸ್ ಇಲಾಖೆ ಹಾಗೂ ವೈದ್ಯರಿಗೆ ಕಗ್ಗಂಟಾಗಿದ್ದ ಪ್ರಕರಣದಲ್ಲಿ ಯಾವುದೇ ಹುರುಳಿಲ್ಲದಂತಾಗಿದೆ. ಅಂತಿಮ ವರದಿ ಕೈ ಸೇರಿದ ಬಳಿಕವೂ ಶಿರೂರು ಆಪ್ತರಲ್ಲಿ ಮಾತ್ರ ಅಸಮಾಧಾನ ಮನೆ ಮಾಡಿದೆ. ಹೌದು, ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ ಪ್ರಕರಣವೊಂದಕ್ಕೆ ತೆರೆ ಬಿದ್ದಂತಾಗಿದೆ. ಜುಲೈ 19ರಂದು ಉಡುಪಿಯ ಮಣಿಪಾಲದ ಕೆಎಂಸಿ ಆಸ್ಪತ್ರೆಯಲ್ಲಿ ಅನುಮಾನಾಸ್ಪದ ರೀತಿಯಲ್ಲಿ ಸಾವನ್ನಪ್ಪಿದ ಶಿರೂರು ಲಕ್ಷ್ಮೀವರ ತೀರ್ಥರ ಸಾವಿಗೆ ಸಹಜ ಸಾವು ಅನ್ನೋ ಮುದ್ರೆ ಒತ್ತಲಾಗಿದೆ. ಇದರಿಂದಾಗಿ ಕಳೆದ 2 ತಿಂಗಳಿನಿಂದ ಇದ್ದ ಕುತೂಹಲ ಶಮನವಾದಂತಾಗಿದೆ. ಸ್ವಾಮೀಜಿಗಳ ಲಿವರ್ ವೈಫಲ್ಯ ಹಾಗೂ ಅನ್ನನಾಳದಲ್ಲಾದ ರಕ್ತಸ್ರಾವದಿಂದ ಲಕ್ಷ್ಮೀವರರು ಸಹಜ ಸಾವನ್ನಪ್ಪಿದ್ದಾಗಿ ಮಣಿಪಾಲದ ಕೆಎಂಸಿ ವೈದ್ಯರು ಅಂತಿಮ ಶರ ಬರೆದಿದ್ದಾರೆ. ಕಳೆದ ಆಗಸ್ಟ್ 21ರಂದೇ ಎಫ್ಎಸ್ಎಲ್ ವರದಿ ಮಂಗಳೂರು ಪ್ರಯೋಗಾಲಯದಿಂದ ಪೊಲೀಸ್ ಇಲಾಖೆಯ ಕೈ ಸೇರಿದ್ದಾದ್ರೂ ವರದಿಯಲ್ಲಿ ಸಹಜ ಸಾವಿನ ಉಲ್ಲೇಖ ಇದ್ದಿದ್ದರಿಂದ ಪುನರ್ ಪರಿಶೀಲನೆಗಾಗಿ ತಜ್ಞ ವೈದ್ಯರ ತಂಡಕ್ಕೆ ನೀಡಲಾಗಿತ್ತು. ಇದೀಗ 20 ದಿನಗಳಾಗುತ್ತಲೇ ಕೆಎಂಸಿ ವೈದ್ಯರು ಸಹಜ ಸಾವು ಎನ್ನುವುದನ್ನ ಮತ್ತೆ ಪುನರುಚ್ಚರಿಸಿದ್ದಾರೆ. ಇದರಿಂದಾಗಿ ಸಾವಿಗೀಡಾಗಿದ್ದ ವೇಳೆ ಶಿರೂರು ಶ್ರೀಗಳ ದೇಹದಲ್ಲಿ ವಿಷಾಂಶ ಪತ್ತೆಯಾಗಿತ್ತು ಎಂದು ಹೇಳಿಕೆ ನೀಡಿದ್ದ ವೈದ್ಯರ ಹೇಳಿಕೆಗೂ ಎಫ್ಎಸ್ಎಲ್ ರಿಪೋರ್ಟಿಂಗೂ ಅಜಗಜಾಂತರ ವ್ಯತ್ಯಾಸ ಇರೋದು ಮಾತ್ರ ಅಚ್ಚರಿಗೆ ಕಾರಣವಾಗಿದೆ. ಮಾಧ್ಯಮದ ವರದಿ ಪ್ರಕಾರ ಹೇಳೋದಂದರೆ ಈ ಒಂದು ಎಫ್ಎಸ್ಎಲ್ ವರದಿಯ ಬಗ್ಗೆ ನಮಗೆ ಅನುಮಾನ ಹೆಚ್ಚಾಗಿದೆ. ಕಾರಣ ಇಷ್ಟೇ, ತನಿಖೆಯಲ್ಲಿ ಈಗಾಗಲೇ ಈ ಹಿಂದೆ ತಜ್ಞರು ಹೇಳಿದಾಗೆ ತನಿಖೆಯಲ್ಲಿ ಎಷ್ಟು ವಿಳಂಬವಾಗ್ತದೋ ಅಷ್ಟೇ ಪರಿಣಾಮಕಾರಿ ವಿಷದ ಅಂಶ ಸಮೇತ ನಿಧಾನವಾಗಿ ವಿಷತ್ವವನ್ನು ಕಳೆದುಕೊಳ್ಳುತ್ತೆ ಅಂತ ಈಗಾಗಲೇ ಈ ಹಿಂದೆ ಹೇಳಿದ್ದಾರೆ. ಅದೇ ರೀತಿಯಾಗಿ ಶಿರೂರು ಶ್ರೀಗಳು ಪ್ರಾಥಮಿಕ ಚಿಕಿತ್ಸೆಯನ್ನು ಪಡೆದಂಥ ಕೆಎಂಸಿಯ ತಜ್ಞ ವೈದ್ಯರೇ ಅವರ ಹೊಟ್ಟೆಯಲ್ಲಿ ವಿಷಕಾರಿ ಅಂಶವಿದೆ ಎಂದು ಹಿಂದೆ ಪ್ರಾಥಮಿಕವಾಗಿ ಹೇಳಿದರು. ಆದರೆ ಈಗ ಅದೇ ತಜ್ಞ ವೈದ್ಯರಿಂದ ಎಫ್ಎಸ್ಎಲ್ ವರದಿಯಲ್ಲಿ ಸಹಜ ಸಾವು ಅಂತ ಬಂದಿದೆ. ಇದು ನಮಗೆ ಅನುಮಾನವನ್ನು ಇನ್ನಷ್ಟು ಹೆಚ್ಚಿಸಿದೆ. ಪ್ರಕರಣಗಳ ಸುತ್ತ ಹಲವು ಅನುಮಾನಗಳ ಹುತ್ತ ಬೆಳೆದಿತ್ತು. ಇದಕ್ಕೆ ಸಂಬಂಧಿಸಿದಂತೆ 80ರಷ್ಟು ಮಂದಿಯನ್ನ ವಿಚಾರಣೆ ನಡೆಸಲಾಗಿತ್ತು. ಅಲ್ಲದೆ ವಿಚಾರಣೆ ಸಂದರ್ಭ ಹಲವು ಹೈಡ್ರಾಮಗಳು ಕೂಡ ನಡೆದಿದ್ವು. ಮೂಲ ಮಟ್ಟದಲ್ಲಿದ್ದ ಸಿಸಿಟಿವಿ ಡಿವಿಆರ್ ತನ್ನಿಂತಾನಾಗಿಯೇ ನಾಪತ್ತೆಯಾಗಿ ಕುತೂಹಲ ಮೂಡಿಸಿದ್ವು. ಅಲ್ಲದೆ ಉಡುಪಿಯ ರಥಬೀದಿಯಲ್ಲಿರುವ ಶಿರೂರು ಮಠದಲ್ಲಿ ಕಾಂಡಮ್, ಸ್ಯಾನಿಟರಿ ಪ್ಯಾಡ್, ಮದ್ಯದ ಬಾಟಲಿಗಳು ಸಿಕ್ಕಿ ಶಿರೂರು ಶ್ರೀಗಳು ಸಾವನ್ನ ತಾವೇ ಬರಮಾಡಿಕೊಂಡಿದ್ರು ಅನ್ನೋದಕ್ಕೂ ಒಂದಿಷ್ಟು ಪೂರಕ ಸಾಕ್ಷ್ಯ ಅಲ್ಲಿ ದೊರೆತಿತ್ತು. ಅಂತೆಯೇ ತನಿಖೆ ನಡೆಸಿದ್ದ ಪೊಲೀಸರು ಯಾರೊಬ್ಬನನ್ನ ವಶಕ್ಕೆ ಪಡೆದುಕೊಂಡಿರಲಿಲ್ಲ. ಇದೀಗ ಸಹಜ ಸಾವು ಅನ್ನೋ ವರದಿ ಎಲ್ಲದಕ್ಕೂ ತೆರೆ ಎಳೆದು ಬಿಟ್ಟಿದೆ. ಇನ್ನೊಂದೆಡೆ ಹಿರಿಯಡ್ಕ ಠಾಣೆಯಲ್ಲಿ ಸ್ವಾಮೀಜಿಗಳ ಸಹೋದರ ನೀಡಿದ್ದ ದೂರು ಕೂಡ ಬಿದ್ದು ಹೋಗುವಂತಾಗಿದೆ. ಪತ್ರಿಕೆಗಳಲ್ಲಿ ವರದಿಯಾದ ಪ್ರಕಾರ ಅಂತಿಮ ವರದಿಯಲ್ಲಿ ಸ್ವಾಮೀಜಿಯವರ ಮರಣ ಸಹಜ ಮರಣ ಅಥವಾ ಅವರು ಲಿವರ್ ಸಿರೋಸಿಸ್ ಹಾಗೂ ಅನ್ನನಾಳದ ರಕ್ತಸ್ರಾವದಿಂದ ಮೃತಗೊಂಡಿದ್ದಾರೆ ಅಂತ ವರದಿಯಾಗಿರುವುದು ಕಂಡು ಬಂದಿರುತ್ತದೆ. ಆದರೆ ಈ ವರದಿ ಇನ್ನೂ ನಮ್ಮ ಕೈ ಸೇರಿಲ್ಲ. ಆ ವರದಿಯನ್ನು ನಾವು ಸಮಗ್ರವಾಗಿ ನೋಡಬೇಕು. ವರದಿಯೇ ಅಂತಿಮವಲ್ಲ, ವರದಿಯೇ ಒಂದು ನಿರ್ಧಾರಿತವಲ್ಲ. ಎಲ್ಲ ಸಂದರ್ಭವನ್ನು ಕೂಡ ನಾವು ನೋಡಬೇಕಾಗ್ತದೆ. ಆ ವರದಿಯನ್ನು ಪರಿಶೀಲಿಸಿದ ನಂತರ ನಾವು ಮುಂದಿನ ನಿರ್ಧಾರವನ್ನ ತೆಗೆದುಕೊಳ್ಬೇಕಾಗ್ತದೆ. ಒಟ್ಟಿನಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದ್ದ ಶ್ರೀಗಳ ಸಾವಿನ ತನಿಖೆಯು ವಿವಿಧ ಆಯಾಮಗಳಲ್ಲಿ ನಡೆದು ಕೊನೆಗೂ ತಾರ್ಕಿಕ ಅಂತ್ಯ ಕಾಣುವಂತಾಗಿದೆ. ಆದರೆ ಅಂತಿಮ ವರದಿ ಬಂದ ಬಳಿಕವೂ ಶಿರೂರು ಆಪ್ತ ವಲಯದಲ್ಲಿದ್ದ ಸಂಶಯಗಳು ಮಾತ್ರ ದೂರವಾದಂತಿಲ್ಲ. ಇದರಿಂದಾಗಿ ವರದಿಯಲ್ಲಿ ಸಹಜತೆ ಪಡೆದ ಶಿರೂರು ಸಾವು ಆಪ್ತ ವಲಯದಲ್ಲಿ ಮಾತ್ರ ನಿಗೂಢವಾಗಿಯೇ ಉಳಿಯುವಂತಾಗಿದೆ. ಪಲ್ಲವಿ ಸಂತೋಷ್, V4 News 24/7 ಉಡುಪಿ.